ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲಟ್ಟು ಎಂಬಲ್ಲಿ ನದಿ ತೀರದಲ್ಲಿ ಹಸುವಿನ ರುಂಡ ಪತ್ತೆಯಾಗಿದ್ದು, ಈ ಬಗ್ಗೆ ಸ್ಥಳೀಯ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಶಿರ್ವಾ ಪೊಲೀಸರು ಭೇಟಿ ನೀಡಿದ್ದಾರೆ. ಈ ನದಿಯು ಈ ಭಾಗದಲ್ಲಿ ಪಾಪನಾಶಿನಿ ನದಿ ಎಂದೇ ಚಿರಪರಿಚಿತವಾಗಿದ್ದು, ಪರಿಸರದ ಅನೇಕ ದೇವಾಲಯಗಳ ಪುಣ್ಯ ಸ್ನಾನ ಈ ನದಿಯಲ್ಲಿ ನಡೆಯುತ್ತದೆ. ಶಿರ್ವಾ ವಿಷ್ಣುಮೂರ್ತಿ ದೇವಸ್ಥಾನ ಸೇರಿದಂತೆ ಹಲವು ದೇಗುಲಗಳ ಝಳಕ ನಡೆಯುವ ಸ್ಥಳವೂ ಇದಾಗಿದೆ. ನಿರ್ಜನ ಪ್ರದೇಶ ಗಮನಿಸಿಕೊಂಡು ದುಷ್ಕರ್ಮಿಗಳು ಇಲ್ಲಿ ಹಸುವಿನ ತ್ಯಾಜ್ಯ ಎಸೆದಿರುವುದಾಗಿ ಶಂಕಿಸಲಾಗಿದೆ. ಪೊಲೀಸರು ಮತ್ತು ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಮಹಜರು ನಡೆಸಲಾಯಿತು. ಈ ಪ್ರಕರಣ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸಿರುವ ಹಿಂದೂ ಜಾಗರಣ ವೇದಿಕೆ ಮತ್ತು ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ದುಷ್ಕರ್ಮಿಗಳನ್ನು ಪತ್ತೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ದುಷ್ಕರ್ಮಿಗಳನ್ನು ಪತ್ತೆ ಮಾಡುತ್ತಿದ್ದು ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. हर कनेक्शन इರುತ್ತೆ ಏಕದಲ್ಲಿ ಇಡ್ರಲ್ಲ ಆಗುತ್ತೆ ಇಲ್ಲ ಹಾಂ ಆಯ್ತು. ಈ ಹೊಳೆಯನ್ನು ಪಾಪನಾಶಿನಿ ಎಂಬುದಾಗಿ ನಾವು ಗುರುತಿಸಿದ್ದೇವೆ. ಇಲ್ಲಿಯ ಪಾವಿತ್ರ್ಯತೆಯನ್ನು ಹೆಚ್ಚಿನ ಹಿಂದೂಗಳು ಆಮೆ, ಕರ ಅಥವಾ ಸೂತಿಗೆ ಇಂಥದ್ದು ಯಾವುದು ಬಂದಾಗ್ಯೂ ಕೂಡ ಆ ಹೊಳೆಗೆ ಇಳಿಯುವಂಥ ಒಂದು ಅಥವಾ ಮೈಲಿಗೆ ಮಾಡುವಂಥ ಒಂದು ಸಂದರ್ಭವನ್ನು ಇಷ್ಟರವರೆಗೆ ಇಟ್ಟುಕೊಂಡಿಲ್ಲ. ಅದು ಮಾತ್ರವಲ್ಲದೆ 5 ದೇವಸ್ಥಾನಗಳ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅವಭೃತ ಸ್ನಾನ ಎಲ್ಲ ಆಗಿ ದೇವರು ಸ್ನಾನ ಮಾಡುವಂತಹ ಪವಿತ್ರ ಪುಣ್ಯ ನದಿ ಎಂದು ನಾವೆಲ್ಲ ಭಾವಿಸಿದ್ದೇವೆ. ಆದರೆ ಇಂಥ ಒಂದು ಕೋಮು ಸೌಹಾರ್ದತೆಗೆ ಇತಿಹಾಸದ ಬಗ್ಗೆ ನಾವು ಗಮನವಿಟ್ಟರೆ ಅತ್ಯಂತ ತಿಳಿ ವಾತಾವರಣ ಇರುವಂಥ ಈ ಗ್ರಾಮದಲ್ಲಿ ಇದೀಗ ನಾವೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಹೀನ ಕೃತ್ಯ ಇಲ್ಲಿ ಎಸಗಿದ್ದಾರೆ. ಯಾರು ಮಾಡಿದ್ದಾರೋ ಏನೋ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅದನ್ನು ಗಮನಿಸಬೇಕು. ಮುಂದಕ್ಕೆ ಇದೇ ರೀತಿಯ ಅನಾಹುತಗಳು ಆದರೆ ಅದಕ್ಕೆಲ್ಲ ಯಾರು ಜವಾಬ್ದಾರಿ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ. ಹಾಗಾಗಿ ಇದಕ್ಕೆ ಸೂಕ್ತವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಎಲ್ಲರಲ್ಲಿಯೂ ನಾವು ನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತುಂಬ ಪಾವಿತ್ರ್ಯತೆಗೆ ಹೊಂದಿಕೊಂಡಿದ್ದಂಥ ಜಾಗ. ಹಾಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರಬೇಕಂತ ಅವರು ಯಾರು ದುಷ್ಕರ್ಮಿಗಳು ಈ ಗೋವಿನ ರುಂಡವನ್ನು ಎಸೆದಿದ್ದಾರೆ ಅವರ ಮೇಲೆ ಪೊಲೀಸ್ ಇಲಾಖೆ ಕೂಡಲೇ ಜಾಗೃತರಾಗಿ ಎಲ್ಲೆಲ್ಲಿ CC ಕ್ಯಾಮರಾಗಳಿವೆ ಅವನ್ನೆಲ್ಲ ಪರಿಶೀಲಿಸಿ ಆದಷ್ಟು ಬೇಗ ಅವರನ್ನು ಹಿಡಿಯುವಂಥ ಕೆಲಸ ಮಾಡಬೇಕು. ಮತ್ತು ಇನ್ನು ಮುಂದೆ ಈ ರೀತಿಯ ಕೆಲಸ ಕಾರ್ಯಗಳು ನಡೆಯದಂತೆ ಜಾಗ್ರತೆ ವಹಿಸಿಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳೇ ಕೋಮು ಸೌಹಾರ್ದತೆಗೆ ಇದು
ಇದಾಗಲಿಕ್ಕಿದೆ, ಕೋಮು ಸೌಹಾರ್ದತೆ ಇದ್ದದ್ದನ್ನು ಕೆರಳಿಸುವಂಥ ಪ್ರಯತ್ನ ಆಗಲಿಕ್ಕಿದೆ. ಈ ರೀತಿಯ ಒಂದು ಘಟನೆ ನಡೀತಿದೆ ಅಂತ ಹೇಳಿದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ವಿನಃ ಬೇರೆ ಏನಲ್ಲ. ಇದನ್ನು ನಾವು ಇಷ್ಟ ತನಕ ನಾವು ಸುಮ್ಮನೆ ಕೂತಿದ್ದೇವೆ. ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಒಂದು ಧೈರ್ಯದಿಂದ ಇದ್ದೇವೆ. ಇನ್ನು ಮುಂದೆ ನಾವು ಹಿಂದೂ ಸಮಾಜ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಗಟ್ಟಿಯಾಗಿದೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಒಂದು 2 ದಿನದೊಳಗೆ ಕೊಡ್ತೇವೆ. ಪೊಲೀಸ್ ಇಲಾಖೆ ಆದಷ್ಟು ಬೇಗ ಈ ಒಂದು ಕೃತ್ಯವನ್ನು ಮಾಡಿದಂಥ ದುಷ್ಕರ್ಮಿಗಳನ್ನು ಹಿಡಿಯದೇ ಹೋದರೆ ನಾವು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ಶಿರುವ ಠಾಣೆ ವ್ಯಾಪ್ತಿಯಲ್ಲೇ ನಾವು ಪ್ರತಿಭಟನೆಯನ್ನು ಕೈಗೊಳ್ಳಲಿದ್ದೇವೆ.